ಅನಾರೋಗ್ಯ ಪೀಡಿತ ಮೂವರಿಗೆ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನಿಂದ 41ನೇ ತಿಂಗಳ ಮಾಸಿಕ ಸೇವಾ ಯೋಜನೆಯಾಗಿ ಮೂಡಬಿದ್ರೆ ಪ್ರೆಸ್ ಕ್ಲಬ್ ವಠಾರದಲ್ಲಿ ಭಾನುವಾರ ಆರ್ಥಿಕ ನೆರವು ನೀಡಲಾಯಿತು. 108 ಸೇವಾ ಯೋಜನೆಯಾಗಿ ಕೆಮ್ರಾಲ್ ಪಕ್ಷಿಕೆರೆ ಸಮೀಪದ ಹೊಸಕಾಡಿನಲ್ಲಿ ತಲೆಯ ನರದ ಸಮಸ್ಯೆಯಿಂದ ಬಳಲುತ್ತಿರುವ ಲಿಲ್ಲಿ ಜೆರಾಯ್ ಡಿಸೋಜಾ ಅವರಿಗೆ ಧನ ಸಹಾಯ ನೀಡಲಾಯಿತು. 109ನೇ ಸೇವಾ ಯೋಜನೆಯಾಗಿ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಕಾರ್ಕಳ ಚೌಕಟ್ಟೆಯ ಪ್ರದೀಪ್ ಶೆಟ್ಟಿ ಹಾಗೂ 110ನೇ ಸೇವಾ ಯೋಜನೆಯಾಗಿ ಪಾಳುಬಿದ್ದ ಸುರತ್ಕಲ್ ಕಾಟಿಪಳ್ಳ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿರುವ ವೃದ್ಧೆ ಲಕ್ಷ್ಮಿ ಅವರಿಗೆ ಧನ ಸಹಾಯ ಹಸ್ತಾಂತರಿಸಲಾಯಿತು. ಪತ್ರಕರ್ತ ಅಶ್ರಫ್ ವಾಲ್ಪಾಡಿ ಧನ ಸಹಾಯ ಹಸ್ತಾಂತರಿಸಿ ಮಾತನಾಡಿದರು. ಸಾಮಾನ್ಯ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಆದಾಯದ ಒಂದು ಭಾಗವನ್ನು ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಹೆಸರಿನೊಂದಿಗೆ ಅನಾರೋಗ್ಯ ಪೀಡಿತರು ಅಶಕ್ತರಿಗೆ ನೀಡುತ್ತಿರುವ ಸದಸ್ಯರ ಸೇವೆ ಶ್ಲಾಘನಾರ್ಹ. ಸಹಾಯ ಪಡೆದುಕೊಂಡವರು ನೀಡಿದವರ ತ್ಯಾಗ ನೈಜ ಸೇವೆಯನ್ನ ಮರೆಯಬಾರದೆಂದರು. ಈ ವರ್ಷ ಎಲ್ಲ ಅಕಲ ಉದಾರ ಮನಸ್ಸಲ್ಲಿ ಅಕಲ ಕೈಟ್ ಆಪಿನ ಸಂಗ್ರಹ ಮದ್ದು ಈ ಒಂದು ಆಸಕ್ತಿಯನ್ನು ಗುರುತಿಸದಾಕಲು ಇನ್ನು ಇಲ್ಲಪರಾದರು ಇಂಕಲ್ನ ಒಂದು ಸೂಚನೆ ರೇಪಟ್ಟ ಇಂಕಲ್ನ ಈ ಒಂದು ಪತ್ರಕರ್ತರ ಸಂಘ ನಮ್ಮ ಬೆದರ ಪತ್ರಿಕೆದ ವಟಾರಡು ಈ ಒಂದು ಕಾರ್ಯಕ್ರಮ ಮಕ್ಕಳು ಮಲ್ತಿನ ಗಾತ್ರ ಈ ಒಂದು ಏರು ಸಹಾಯ ಗೆದನವರ ಮಕ್ಕಳಿಗೆ ಒಂದು ಎಂಕಲು ಪರವಾದ ಒಂದು ಎರಡು ಸೂಚನೆ ಕೊಡ್ರ ಎಂಕಲು ಸಂದರ್ಭ ಬಂಡ ವಿಕಲಿ ಕೊರಿನ ಸಹಾಯನು ವಿಕಲ ಎಪ್ಪಗಲ ಮತಪರಬಲ್ಲಿ. ಮೂಡಬಿದ್ರೆ ಪತ್ರಿಕಾ ಭವನದ ಕೋಶಾಧಿಕಾರಿ ಎಂ ಗಣೇಶ್ ಕಾಮತ್, ಸದಸ್ಯೆ ಪ್ರೇಮಶ್ರೀ ಕಲ್ಲಬೆಟ್ಟು, ಆರದಿರಲಿ ಬದುಕು ಆರಾಧನಾ ಸೇವಾ ಸಂಸ್ಥೆಯ ಸದಸ್ಯೆ ಪದ್ಮಶ್ರೀ ಭಟ್ ನೆಡ್ಡೋಡಿ ಉಪಸ್ಥಿತರಿದ್ದರು.